ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮತ್ತು ಮೋಕೆಡೆ ಎತ್ಕೊಂಡು ಹೊಸ ಕೊರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿಯಾದ ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿ ಮುತಾಲಿಕೆಡು 2ನೇ ವರ್ಷದ ತಿರಂಗ ಬ್ಯಾಡ್ಮಿಂಟನ್ ಕಪ್ 2024 ಕೊಲ್ಯ ಕಣ್ಣೀರ್ ತೋಟದ ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ದಾಸ್ ರೈಕ್ಲೆನ ಮಾಸ್ಟರ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಅಟಣೆ ಮಂದಿಯತದು ಶನಿವಾರ ರಾತ್ರಿ ಇಂದಿತ ಉದ್ದೀಪನ ಲೇಸ ನಡೆತದು. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾದ ಕೊಲ್ಯ ಕಣ್ಣೀರ್ ತೋಟದ ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ದಾಸ್ ರೈಕ್ಲೆನ ಇಲ್ಲದ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿರ್ದು ತಿರಂಗ ಬ್ಯಾಡ್ಮಿಂಟನ್ ಕಪ್ 2024 ಬ್ಯಾಡ್ಮಿಂಟನ್ ಸ್ಪರ್ಧೆನು ಶನಿವಾರ ಬೊಕ್ಕ ಐತಾರ ನಡಪಾಯಿರು. ಕುಡ್ಲ ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ತುಡರ್ ಬೆಳಗಾದ ಶಟಲ್ ಬ್ಯಾಡ್ಮಿಂಟನ್ ಪಂತಗೊಬ್ಬನು ಉದಿಪನ ಮಲ್ತೇರು. ಮೋಹನ್ ದಾಸ್ ಮಾಸ್ಟರ್ ಬಾರಿ ಎಡ್ಡೆ ಕ್ರೀಡಾಂಗಣ ಕಟ್ಟದು ನಮ್ಮ ಮಾತ ಮೂಲು ಸೇರಿಯರೆ ಕಾರಣ ಆತಿರು. ಸ್ವಾತಂತ್ರ್ಯೋತ್ಸವದ ನೆಂಪುಡು ಯೋಧರಿಗೂ ಮಾನಾದಿಗೆ ಬ್ಯಾಡ್ಮಿಂಟನ್ ಕಪ್ ಇಂಚ ಎಡ್ಡೆ ಕಾರ್ಯಕ್ರಮ ಪಂಡದು HR ಈಶ್ವರ್ ಕ್ರೀಡಾಕೂಟಗೂ ಎಡವೈಗ್ಯರು. ನಮ್ಮ ಮೋಹನ್ ದಾಸರ್ ಮನೆಯ ಮೇಲ್ಭಾಗದಲ್ಲಿ ತಿರಂಗ ಬಾವುಟ ಆರ್ತಾ ಇರಲಿ, ಶಾಶ್ವತವಾಗಿ ನಿರಂತರವಾಗಿ ಇದು 2ನೇ ವರ್ಷ 3ನೇ ವರ್ಷ 4ನೇ ನಿರಂತರವಾಗಿ ಆರ್ತಾ ಇರಲಿ, ಉನ್ನತ ಮಟ್ಟದಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲ ಹಿರಿಯವರು ಕೂಡ ವೇದಿಕೆ ಮುಂಭಾಗದಲ್ಲಿದ್ದೀರಿ. ಎಲ್ಲ ನನ್ನ ಸಹೋದರ ಸಹೋದರಿಯರು ಕೂಡ ವೇದಿಕೆ ಮುಂಭಾಗದಲ್ಲಿದ್ದೀರಿ. ನನ್ನ ನೆಚ್ಚಿನ ಕ್ರೀಡಾಪಟುಗಳಿದ್ದೀರಿ. ತಮಗೆಲ್ಲ ಶುಭಾಶಯಗಳು. ಕ್ರೀಡೆಯು ಒಂದು ಸುಗಮವಾಗಿ ನೆರವೇರಲಿ. ಎಲ್ಲರೂ ಈ ಕ್ರೀಡೆ ಮಾಡುವಂಥ ಉದ್ದೇಶವೇ ಅದು. ಎಲ್ಲರ ಸಹೋದರ ಭಾವನೆ, ಪ್ರೀತಿ, ವಿಶ್ವಾಸವನ್ನು ಗಳಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಎಲ್ಲರೂ ಸೋಲು ಗೆಲುವು 2ನೇ ವಿಷಯ, ಭಾಗವಹಿಸುವುದು ಅತಿ ಮುಖ್ಯ. ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಸುರೇಶ್ ಭಟ್ನಗರ ಮಲ್ಲಬಿನಿರಾದು ಲೇಸ್ಟ್ ಪಾಲ್ಪಡೆದು ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿದಾಗಲು ಬ್ಯಾಡ್ಮಿಂಟನ್ ಕ್ರೀಡಾಕೂಟದ ಒಟ್ಟಿಗೆ ಮಾಜಿ ಸೈನಿಕರನ್ನು ಸನ್ಮಾನ ಮಲ್ತಿನವು ಅವು ದೇಶ ಪ್ರೇಮಗ ನಿದರ್ಶನ ಪಡೆದು ಅಭಿನಂದನದ ಪಾತ್ರ ಪಂಡೇರು. ಯುವ ಜನಾಂಗಕ್ಕೆ ಸೈನಿಕರ ಬಗ್ಗೆ ಒಂದು ಪ್ರೀತಿ ಹುಟ್ಟಿದೆ. ನಮ್ಮ ಕಾಲಾಂತರದಲ್ಲಿ ನಾವು ಬದಲಾವಣೆ ಆಗ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ. ನಿಜವಾಗಿಯೂ ಈ ಬ್ಯಾಡ್ಮಿಂಟನ್ ಮತ್ತು ಈ ಸೈನಿಕರಿಗೆ ಸಂಬಂಧ ಬರುವುದಿಲ್ಲ. ಕ್ರೀಡೆ ಅಂತ ಹೇಳಿದರೆ ಬೇರೆ ರೀತಿಯಲ್ಲಿ ಆಯೋಜಿಸ್ತಾರೆ. ಆದರೂ ನಿಜವಾಗಿ ನಾನು ರತ್ನಪೂರ್ವಕವಾಗಿ ಇವರನ್ನು ಅಭಿನಂದಿಸ್ತಾ ಇದ್ದೇನೆ. ಸೈನಿಕರಿಗೆ ಇವತ್ತು ಸನ್ಮಾನ ಮಾಡಿದ್ದೀರಾ, ನಿಜವಾಗಿಯೂ ನಿಮ್ಮನ್ನು ಅಭಿನಂದಿಸಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಇದ್ದಾರೆ, ಹಾಗೆಯೇ ಬೇರೆ ಬೇರೆ
ಇಲ್ಲಿಯ ಸಾಮಾಜಿಕ ಸೇವೆ ಮಾಡುವವರಿದ್ದಾರೆ, ಮಹಿಳಾ ನಾಯಕಿಯವರಿದ್ದಾರೆ, ಎಲ್ಲರನ್ನೂ ಸೇರಿಸ್ಕೊಂಡು ನೀವು ಮಾಡಿದ್ದೀರಿ. ನಾನು ಕೇಳ್ತಾ ಇದ್ದೇನೆ. ಆದರೆ ಈಗ ಇದಕ್ಕೆ ಬಂದದ್ದು ಇವತ್ತು ಬರ್ತೇನೆ ಅಂತೇಳಿ ನಮ್ಮ ಸಹಪಾಠಿ ಹತ್ರ ಹೇಳಿದ್ದೇನೆ, ಆದರೂ ಬರಲಿಲ್ಲ. ಇವತ್ತು ನನಗೆ ಬರುವಂಥ ಒಂದು ಇದು ಇಲ್ಲಿ ಬರುವಾಗಲೇ ಗೊತ್ತಾಯಿತು, ಇದು ಭಾಳ ವ್ಯವಸ್ಥಿತವಾಗಿದೆ. ಇಲ್ಲಿಯ ಮಕ್ಕಳಿಗೆ ನಿಜವಾಗಿಯೂ ಇದು ಮುಖ್ಯ ಅಂತ ಹೇಳಿದರೆ ಇನ್ನು ಬೇರೆ ಕಾರ್ಯಕ್ರಮ, ಬೇರೆ ಚಟುವಟಿಕೆಗೆ ಹೋಗುವಲ್ಲಿ ಒಂದು ಕಡಿವಾಣ ಬೀಳ್ತದೆ. ಯಾಕಂತ ಹೇಳಿದ್ರೆ ಇದಕ್ಕೆ ನಿವೃತ್ತ ಯೋಧರು ಮೇಜರ್ ಕೃಷ್ಣ ಬೋಳಾರ್, ಅನಿಲ್ ಕುಮಾರ್, ನಿತಿನ್ ಕುಮಾರ್, ರಾಜೇಶ್ ಮೊಕ್ಲೆಗ್ ತಿರಂಗ ಕಪ್ ಸಮಿತಿ ವತಿರ್ದು ಮಾನಾದಿಗೆ ಮಲ್ತೇರು. ಆ ಸನ್ಮಾನವನ್ನ ಸೇನಾನಿಗಳಿಗೆ ನೀಡಬೇಕು ಅನ್ನುವಂತೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶಟಲ್ ಬ್ಯಾಡ್ಮಿಂಟನ್ ಪಂತಡ್ ಪಾಲ್ಪಡೆಪಿನ ತಂಡಲೆದ ಜೆರ್ಸಿ ಅನಾವರಣ, ವಿಜೇತರಿ ಕೊರ್ಪಿನ ಟ್ರೋಫಿದ ಅನಾವರಣಲ್ನ ಲೇಸ್ಟ್ ಪಾಲ್ಪಡೆಯಿನ ಮಲ್ಲ ಬಿನಿರ್ನಕ್ಲು ನಡಪಾದ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಮತಿ ಲಿಲ್ಲಿ ಪಾಯಸ್, ನಿವೃತ್ತ ಶಿಕ್ಷಕಿ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ, ಆನಂದಾಶ್ರಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಗುರುಮೂರ್ತಿ, ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮಕ್ಕೆ ಎಡಬೇಕರು. ಕ್ರೀಡಾ ಪೋಷಕರು ಉದ್ಯಮಿ ಸುನಿಲ್, ಕೋಟೆಕಾರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೇಖರ್ ಕನೀರ್ತೋಟ, ಉದ್ಯಮಿ ಮೋಹನ್ ದಾಸ್ ಶೆಟ್ಟಿ, ನಿವೃತ್ತ ಬ್ಯಾಂಕ್ ಅಧಿಕಾರಿ ಮುರಳೀಧರ್ ರಾವ್, ನಿವೃತ್ತ ಶಿಕ್ಷಕರು ಪಿಡಿ ಶೆಟ್ಟಿ, ಶ್ರೀರಾಮ ಭಜನಾ ಮಂದಿರದ ಗೌರವ ಅಧ್ಯಕ್ಷರು ತಾರ್ನಾಥ್ ಗಟ್ಟಿ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕುಮಾರಿ ಅರ್ಪಿತಾ ಪ್ರಾರ್ಥನೆ ಪಂಡೇರು. ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿದ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ದಾಸ್ ರೈ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಮುರಾರಿ, ರಂಜಿತ್, ಶರತ್, ಕೌಶಿಕ್ ಸನ್ಮಾನ ಪತ್ರ ಓದಿಯರು. ರೋಹನ್ ಉಚ್ಚಿಲ್ ಸವಿಸ್ತಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಣಾಜೆ PA ಎಜುಕೇಷನ್ ಟ್ರಸ್ಟ್ದ ನಿರೆಲ್ಡ್ ನಡೆತೊಂದುಪ್ಪುನ PA ಇಂಜಿನಿಯರಿಂಗ್ ಕಾಲೇಜಿದ 2024 ಸಾಲದ ಪದವಿ ಪ್ರದಾನ ಲೇಸನ್ ಕಾಲೇಜ್ ಸಭಾಂಗಣಡು ಶನಿವಾರ ನಡಪಾಯಿರು. ಕೊಣಾಜೆ ನಡುಪದವು PA ಎಜುಕೇಷನಲ್ ಟ್ರಸ್ಟ್ ಅಧೀನದ PA ಇಂಜಿನಿಯರಿಂಗ್ ಕಾಲೇಜದ 2024 ಸಾಲದ ಪದವಿ ಪ್ರದಾನ ಲೇಸನ್ ಶನಿವಾರ ನಡಪಾಯಿರು.
ಕುಡ್ಲ ವಿಟಿಯು ಎಕ್ಸ್ಟೆನ್ಷನ್ ಸೆಂಟರ್ದ ವಿಶೇಷಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಎಚ್.ಆರ್. ಪಾತೆರೊಂದು ಶೈಕ್ಷಣಿಕ ಬೊಕ್ಕ ವೃತ್ತಿ ಜೀವನಡ್ ಗೇನ ವೃತ್ತಿಗೆ ಆದ್ಯತೆಯನ್ನು ಕೊರಡು ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನ ಕೌಶಲ್ಯದೊಟ್ಟಿಗೆ ತುಂಬರಿಂದ ಸ್ಪರ್ಧಾತ್ಮಕ ಕಾಲಘಟ್ಟಡ್ ಎದುರಾಪುನ ಸವಾಲನ್ನು ಯಶಸ್ವಿಯಾದ ಎದುರು ಸಾಯರ ಸಾಧ್ಯ ಪಂಡದ ತೀರ್ಪಾಯಿರು. I want to share you a few thoughts and advices. Today marks a significant milestone in your lives. The day you step out from the familiar halls of the college into a world brimming with the possibilities and the challenges. You are a unique bunch. You are lived through unprecedented times, navigating the turns and twists of global pandemic, and yet you are here ready to take on the world. You learn that change is the only constant and adaptation is our superpower. As you embark on this new journey, I urge you to remember that engineering is as much about character as it is about competence. Integrity, empathy, and a strong work ethics are qualities that will take you far. Be ethical in your practice. ಲೇಸದ ಗುರ್ಕಾರ್ಮೆನ್ ವಯಸ್ಸಿನ ಸಂಸ್ಥೆದ ಆಡಳಿತ ಟ್ರಸ್ಟಿ ಮಹಮ್ಮದ್ ಗುರ್ಕಾರ್ಮೆದ ಪಾತೆರ ಪಂಡೇರು. The world, I believe, truly needs more than just brilliant minds. It needs compassionate hearts and ethical leaders. My dear graduates, as you step out of this campus today and enter the real world, always remember your college. And I would like to state here that you are always welcome to come back and contribute in any manner whatsoever for the progress of this college and the society at large. I pray that the Almighty blesses every single one of you with health, wealth and wisdom. Thank you very much. PA ಮ್ಯಾನೇಜಿಂಗ್ ಟ್ರಸ್ಟಿ ಅಬ್ದುಲ್ಲಾ ಇಬ್ರಾಹಿಂ ಪಾತೆರೊಂದು ಶೈಕ್ಷಣಿಕ ಜೀವನದ ಬೊಕ್ಕ ವೃತ್ತಿ ಜೀವನಗೆ ಕಾರ್ದಿಯರೆ ಕಾಲೇಜು ಶಿಕ್ಷಣ ಸುರೂತ ಹಂತ ಆದಿತ್ತದು ಅವಿರ್ದು ಬೊಕ್ಕದ ಆಯ್ಕೆನ ನಿಕ್ಲೆ ಮಲ್ತೊನೊಡು ಕಲ್ತಿ ಬೊಕ್ಕ ಒವ್ವೇ ಕ್ಷೇತ್ರಡೆ ಇತ್ತಂಡಲ ಮಾನವೀಯ ಮೌಲ್ಯಲು ತಂಕ್ಲೆಡೆ ಇತ್ತಂಡ ಜೀವನಡೆ ಯಶಸ್ಸು ಪಡೆಯರೆ ಸಾಧ್ಯ ಪಂಡಿತ ತಿರುಪಾಯಿರು. So that's the second insight that I want to share with you. And the third one is, and I really wish that somebody told me this during the first stages of my career, is that to find a good mentor, somebody to mentor you, somebody to advise you, ideally somebody much senior to you, and ideally somebody from the industry. I mean, you need to have mentors for spiritual and your professional needs, but I'm talking more professional here. So find somebody from industry who is much more senior to you, much more accomplished than you, and somebody for you, that's not if you find somebody who's a mentor, somebody close to you, you could be a threat to them too in the industry. If you grow too much, you might surpass them. So there is always that conflict of interest. But find somebody that's much more senior who has seen all this. ಈ ಪೊರ್ತುಡು ಇಂಜಿನಿಯರಿಂಗ್ ಬೇತೆ ಬೇತೆ ವಿಭಾಗದ ಉನ್ನತ ಅಂಕ ಪಡೆಯಿನ ವಿದ್ಯಾರ್ಥಿಲಿನ ಗೌರವಿಸಾಯಿರು.
ಬೆಲ್ಜಿಯಂ PVS ಕೆಮಿಕಲ್ದ ವ್ಯವಸ್ಥಾಪಕ ನಿರ್ದೇಶಕರು ಓಮರ್ ಸಿನಫ್, PA ಎಜುಕೇಷನಲ್ ಟ್ರಸ್ಟ್ದ ಟ್ರಸ್ಟಿಲು ಅಬ್ದುಲ್ ಲತೀಫ್, ಮೊಹಮ್ಮದ್ ಶಾಫಿ, ಮೊಹಮ್ಮದ್ ಅಮೀನ್ ಇಬ್ರಾಹಿಂ, ಮೊಹಮ್ಮದ್ ಸಲ್ಮಾನ್ ಇಬ್ರಾಹಿಂ, ಜುಬೈದ್ ಇಬ್ರಾಹಿಂ, ಬಿಲಾಲ್ ಇಬ್ರಾಹಿಂ, ಆದಿಲ್ ಇಬ್ರಾಹಿಂ, ಹಣಕಾಸು ವ್ಯವಹಾರದ ನಿರ್ದೇಶಕರು ಅಹಮದ್ ಕೊಟ್ಟಿ, ಪಾಲಿಟೆಕ್ನಿಕ್ ಕಾಲೇಜ್ದ ಪ್ರಾಂಶುಪಾಲರು ಡಾಕ್ಟರ್ ಸರ್ಫರಾಜ್ ಜೆ ಹಾಶಿಂ, PACT AGM ಸರ್ಫುದ್ದೀನ್, ಪ್ರಾಂಶುಪಾಲರು ಡಾಕ್ಟರ್ ರಮೀಜ್ MK, ಬೊಕ್ಕ ಬೇತೆ ಬೇತೆ ವಿಭಾಗದ ಮುಖ್ಯಸ್ಥರು ಲೇಸಿಡು ಪಾಲ್ಪಡೆದಿದ್ದರು. ಸಂಯೋಜಕರು ಪ್ರೊಫೆಸರ್ ಇಸ್ಮಾಯಿಲ್ ಶಾಫಿ ಸಭೆ ನಿಂತ್ಕೊಂಡಿರು. ಡೀನ್ ಡಾಕ್ಟರ್ ಸೈಯದ್ ಅಮೀನ್ ಅಹಮದ್ ಉನ್ನತ ಅಂಕ ಪಡೆಯಿನ ವಿದ್ಯಾರ್ಥಿಲಿನ ಪುದರ್ನು ಓದಿರು. ಪ್ರೊಫೆಸರ್ ಫಾತಿಮತ್ ರೈಹಾನ ಬೊಕ್ಕ ಶಮಾ ಹಕೀಂ ಸಭೆ ಸುಧಾರಿಕೆ ಮಲ್ತಿರು. ಉಪ ಪ್ರಾಂಶುಪಾಲರು ಡಾಕ್ಟರ್ ಶರ್ಮಿಳಾ ಕುಮಾರಿ ಸೊಲ್ಮೆ ಸಂದಾಯರು. ಸುದ್ದಿವಂಚಲಿಗೆ ಸ್ವಾಗತ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ ಮಟ್ಟದ ಬೇತೆ ಬೇತೆ ಪ್ರಶಸ್ತಿಗಳನ್ನು ಪಡೆಯಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 33 ಶಾಖೆಲದ ಸಿಬ್ಬಂದಿಗಳನ್ನು ಒಟ್ಟು ಮಲ್ತಂದು ಆತ್ಮಶಕ್ತಿ ಸೌಧದ ಪಡಿಯಲ್ದ ಕೇಂದ್ರ ಕಚೇರಿಡು ಆಟಿದ ಪೊಲಬು ಕಾರ್ಯಕ್ರಮನ ಐತಾರ ನಡಪಾಯಿರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬತ್ತಿರ್ದು ಆಟಡೊಂಜಿ ದಿನನು ಆಟಿದ ಪೊಲಬು ಪಂಪಿನ ಪುದರಡು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಪ್ರಧಾನ ಕಚೇರಿ ಪಡೀಲ್ದ ಆತ್ಮಶಕ್ತಿ ಸೌಧಡು ಐತಾರ ಆಚರಿಸಾಯಿರು. ಹಿರಿಯ ನಾಟಿ ವೈದ್ಯರು ಕಲಾಯಿ ಈಶ್ವರ ಪೂಜಾರ್ಲು ತಾರದ ಪಿಂಗಾರನ ಅರಲ್ಪಾದು ಲೇಸನು ಉದಿಪನ ಮಲ್ತದು ಆಟಿ ತಿಂಗೊಲ್ದ ಮಹತ್ವನ ತೆರಿಪಾದು ನಾಟಿ ಔಷಧಿ ಪದ್ಧತಿದ ಬಗೆಟ್ ಸಿಬ್ಬಂದಿಲೆಗ್ ಮಾಹಿತಿನ ಕೊರಿಯರು. ನೆಲತ್ತರಿಡುಪುನಂಚಿನ ತಾಕತ್ತು ವಾ ತಿಂಡಿ ತೆನಸಡ್ಲಜ್ಜಿ ಇತ್ತೆ ತಿನುಪು ಜರಿಯಲ್ಲ ಅದನ್ನು ಪ್ರತಿಯೊಂದನ್ನು ನೀಟ ಬಾಳಬೇಕು ಅಂತೇಳಿ ಉಕ್ಕು ಗಜಕಾಯಿ ಕೂಂಜಿ ರಚ್ಚೆ ಐತಂದು ರುಚಿಯೇ ಉಪಯೋಗೈತೆ ಏರ್ನಲ್ಲ ಉಂಡ ಏರ್ನ ಇಲ್ಲ ಕುಕ್ಕು ಪೊಂಜಿ ನಾಲ್ ಅವಳ ಕಿರಾಯ ಕೊನಾಜಿನ ಅದು ಈ ಇಂದಕ್ಲೇನ ಪುರ ತಿಂದದಾಗ ನಮ್ಮ ಶರೀರಕ್ಕೂ ಬೋಡಾಪುನ ರಸಭರಿತವಾಯಿನಂಚಿನ ವಸ್ತುಗಳನ್ನು ಗುದ್ದಿಕೊಡು ಅವತ್ತಂದ ತೇವು ತಜಂಕ್ ಇಂಚಿನ ಮಾತ ವಸ್ತುಗಳನ್ನು ಮತ್ತು ತಿನ್ನೋಡು ಐಟು ನಂಗೆ ಆಜಿ ತಿಂಗಳಿಗೆ ಬೋಡಾಪುನಂಚಿನ ವಸ್ತು ತಿಕ್ಕೊಂಡು ಪೂಂಬೆದ ಚಟ್ನಿ ಈತ ಪೂಂಬೆ ತಿನ್ಪೇನೆ ಉದ್ದಪ್ಪನಂಚಿ ಬೊಂಡ ಬರ್ತಾರೆ ಕರ್ಕಿ ಎಲ್ಲ ತಿನ್ಪೂಜೆ ಬೊಂಡ ಬಂದಾರಂತ ಕರ್ಕ ತಿನ್ನೋಡಿಗೆ ದಯದು ನೋಡು ಉಲೈ ಕರ್ಲೆಡುಪುನಂಚಿನ ಆ ಪಾಮಂಚಿ ಬತ್ತದಿನ ಬೋಡಂದಂತ ಕರ್ಕತಿ ನೋಡು ಬೊಂಡ ಬರಂದ ಅಂದ ಕರ್ಕತಿ ನೋಡಿಗೆ ದ ಕರ್ಲೆಡುಪುನಂಚಿನ ಕೆಸರು ಬೋಡ ಅಂದ ಇಂದನು ಹೂವಿನ ಮಲ್ಪುಜ ಅವತ್ತಂದ ಮೂವಿ ಈತ ಪರಿಚಯ ಮಾತ ಮಲ್ಪ ಕೊನತ್ತದೈತೆ ಅನ್ನತ್ತೆ ಸೇಮಯದ ಮನೆ ತುಂಬದ ಅಪ್ಲೈದ ಮನೆ ತಡ್ಡಿ ಅನ್ನು ಸೇಮಯದ ಮನೆ ನೋಡ್ರೆ ಗೊತ್ತಿದ್ದು ಶೇಷಪ್ಪ ಎಂದಿತ್ತು ಸೇಮಯದ ಮನೆ ಅಂತ ಬಂದ್ರೆ ಅನ್ನ ಐದು ಹೊಡೆದು ಮನೆ ತಡ್ಡಿ ಹೂ ಅವಳೊಂದು ಮರ ಉಂಟು ಐಕೆಂಚ ತುರುಟೆಂಚ ಅನ್ಪೇರೆ ಐಕೆ ಸಣ್ಣಯ ದಂಡೆ ಅಂತ ಅನ್ಪೇರೆ ಸಣ್ಣಯ ದಂಡೆ ಕೈಪಲ್ಲೆಲ್ಲ ಅಂತ ಸಣ್ಣಯ ದಂಡೆ ಎಲ್ಲ ಅಂದಕ್ಕೆ ಇಂದೆಟ್ಟು ನಾಲ್ಕೈದು ಆಜು 14 ಇಂದು ಉಪ್ಪುನೈತೆ ಐಕೆ ಸಣ್ಣಯ ದಂಡೆ. ಕಂಕನಾಡಿ ನಗರ ಪೊಲೀಸ್ ಠಾಣೆದ ಕ್ರೈಮ್ ಬ್ರಾಂಚ್ದ ಪರಶುರಾಮರ ಪಾತೆರೊಂದು ಇಂಚಿಪದ ದಿನಗಳು ಬ್ಯಾಂಕಿಂಗ್ ಕ್ಷೇತ್ರಡ್ ಹೆಚ್ಚ ಒಂದುಪ್ಪುನ ಸೈಬರ್ ಅಪರಾಧದ ಬಗೆಟ್ ಜಾಗೃತೆ ವಹಿಸನಡು ಪಂಡ ತೆರಿಪಾದ ಗ್ರಾಹಕರು ಎಂಚ ಜಾಗೃತೆ ವಹಿಸನಲಿ ಪಂಪಿನ ಬಗೆಟ್ ಮಾಹಿತಿ ಕೊರಿಯರು. ಯಾಕಂದ್ರೆ ಅವರು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡೋದಿಲ್ಲ, ಬಟ್ ತಮ್ಮ ಪರ್ಸನಲ್ ಏನು ಮಾಹಿತಿ ಇರ್ತದೆ ಅದನ್ನ ಯಾವುದನ್ನು ಅವರು ಹಂಚ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರ ದುಡ್ಡು ಸೇಫ್ ಆಗಿರುತ್ತೆ. ನಮ್ಮ ದುಡ್ಡು ಏನಾಗುತ್ತೆ ಪ್ರತಿಯೊಂದಕ್ಕೂ ಹ್ಯಾಕ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವುಗಳೇನು ಮಾಡಬೇಕು, ನಮ್ಮ ಪರ್ಸನಲ್ ಡಾಟಾಗಳನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಏನಿರ್ತಲ್ಲ ಆ ಇನ್ಸ್ಟಾಗ್ರಾಮ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಡೇಟ್ ಆಫ್ ಬರ್ತು, ನೆಕ್ಸ್ಟು ನಮ್ಮ ಅಕೌಂಟ್ ಒಂದು ಹಾಕೋದಿಲ್ಲ, ಅದರ ಆಪ್ಷನ್ಸ್ ಇಲ್ಲ, ಡೇಟ್ ಆಫ್ ಬರ್ತ್ ಹಾಕ್ತೇವೆ, ಫೋನ್ ನಂಬರ್, ಇವೆರಡು ಸಿಕ್ಕರೆ ಸಾಕು ಆ ಹ್ಯಾಕರಿಗೆ. ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಡಾಟಾ ಕೊಟ್ಟಿದ್ದಾನೆ ನನಗೆ, ನಾನು ಈಸಿಯಾಗಿ ಹ್ಯಾಕ್ ಮಾಡ್ಬೋದು ಅಂತ. ಅವಾಗ ಏನು ಮಾಡ್ತಾನೆ, ನಿಮ್ಮ ನಂಬರನ್ನು ಏನು ಮಾಡ್ತಾನಲ್ಲ, ಗೂಗಲ್ ಪೇ, ಫೋನ್ಪೇ ನೀವೆಲ್ಲದಕ್ಕೂ ಕೊಟ್ಟಿರ್ತೀರಿ, ಅದನ್ನು ಅವ್ನು ಕ್ಯಾಶ್ ಮಾಡ್ತಾ ಹೋಗ್ತಾನೆ. ಈ ವ್ಯಕ್ತಿ ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾನೆ, ಬ್ಯಾಂಕಿಗೆ ಎಷ್ಟು ದುಡ್ಡು ಅಮೌಂಟ್ ಹಾಕ್ತಾನೆ, ಎಷ್ಟು ದುಡ್ಡು ತೆಗಿತಾನೆ, ಅದನ್ನು ಇನ್ಫಾರ್ಮೇಷನ್ ತಗೋತಾನೆ. ಆವಾಗ ನಿಮ್ಮ ಮೇಲೆ ಫೋಕಸ್ ಮಾಡ್ತಾನೆ. ಫೋಕಸ್ ಮಾಡುವಾಗ ಏನು ಮಾಡ್ತಾನೆ, ನಿಮಗೆ ಒಂದು ಲಿಂಕನ್ನು ಹಾಕ್ತಾನೆ.
ಮೊನ್ನೆ ನಮ್ಮಲ್ಲಿ ಒಂದಾದ ಹಾಗೆ ಆಯಿತು, 90,000 ಫ್ರಾಡ್ ಆಯಿತು. ಅದು ಹೇಗಂದರೆ ಅಮೆಝಾನಿಂದ ಅವನಿಗೆ ಒಂದು ಲಿಂಕ್ ಬರ್ತದೆ. ಲಿಂಕ್ ಬಂದಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಅಮೆಝಾನಲ್ಲಿ ನೀವು ಕೂತಲ್ಲೇ ದುಡ್ಡು ಮಾಡ್ಬೋದು ಅಂತ ಹಾಕ್ತಾನೆ. ಫಸ್ಟಿಗೆ ಹಾಕುವಾದ್ರೆ ಅವನು ಲಿಂಕನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದ್ಮೇಲೆ ಏನಾಗುತ್ತೆ, ಅವನಿಗೆ 2,000 ಕ್ಯಾಶ್ ಹಾಕ್ತಾನೆ ಅಲ್ಲಿಂದ. ಇದು ಹೇಗಂದರೆ ಸೈಬರ್ ಹ್ಯಾಕು ಚಿಕ್ಕ ಮೀನನ್ನು ಬಿಟ್ಟು ನಿಮ್ಮ ದೊಡ್ಡ ಮೀನನ್ನು ಬಲೆ ಹಾಕೊಳ್ಳೋದು ನಿಮಗೆ. ಮುಲ್ಕಿ ಪೊಲೀಸ್ ಠಾಣೆದ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀಮತಿ ಅನಿತಾ ಕೆ ಪಾತಿರೊಂದು ಪೊಂಜೋಲೆಗ್ ಹೆಚ್ಚಿನ ಸಂಖ್ಯೆಡು ಉದ್ಯೋಗಾವಕಾಶ ಕೊರ್ದು ಎಡ್ಡೆ ರೀತಿಡು ಬೇಲ ಮಲ್ತೊಂದುಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಸುಮಾರು ಜಿಲ್ಲೆ ಬೊಕ್ಕ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಪ್ಪುನವು ಶ್ಲಾಘನೀಯ ಪಡೆ ತೆರಿಪಾಯರು. ಲೇಸ್ತ ಗುರ್ಕಾರನ್ನು ವಹಿಸಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಸಭೆ ನೆತ್ಕೊಂಡು ಆತ್ಮಶಕ್ತಿ ಒಂಜಿ ಕುಟುಂಬ ಇತ್ತಿಲಕ ಮುಲ್ಪದ ಸಿಬ್ಬಂದಿಲು ಮುಲ್ಪದ ಬೇಲೆನು ತಂಕ್ಲನ ಸ್ವಂತ ಕುಟುಂಬದ ಬೇಲೆ ಪನ್ಪನ ರೀತಿಡು ಮಲ್ತೊಂದಿತ್ತದು ಲೇಸ್ಟ್ ಭಾಗವಹಿಸಿನ ಮಾತಾ ಸಿಬ್ಬಂದಿಲೆಗೂ ಸ್ವಲ್ಮ ಸಂದಾಯರು. ನಲ್ಪ ವೆರೈಟಿದ ಸಸ್ಯದ ಮೂಲು ದೀತ ಚಂಡಿಡು ಒಬ್ಬರು ಮರ್ದಗಾಪನ ಸಸ್ಯಗಳು ಉಂಟಾಯ್ತು ಮಾತ ಪ್ರದರ್ಶನದೆಲ್ಲ ಉಂಡು ಐನತ್ತೈದು ದಯಗೊಂಡಂಗೆ ಮಾತ ಅವು ಓಡಾಪನ ಮರ್ದದ ಸಸ್ಯರು ಆತೆ ಎತ್ತು ಇದು ಮಾತಾಡಿದ ತಿಂಡಿಗೆ 19 ನಿಕ್ಲೆಗೆ ಆತೆ ಎತ್ತು ನಿಕ್ಲ ಇಲ್ಲದಾಗ್ಲಿಗೆ ದಯಗೊಂಡ ನಿಕ್ಲೆಲ್ಲ ಜಾಸ್ತಿ ನಿಕ್ಲ ಇಲ್ಲದಾಗಲು ನೀವು ತಯಾರು ಮಂತ ಕೊರ್ರೆ ಬಂಗ ಬೈದಿರಿ ಅಕ್ಲೆ ಮಾತಿರಲಿಲ್ಲ ನಮ್ಮ ಸಂಸ್ಥೆದ ಆಡಳಿತ ಪರವಾದ ಅಕ್ಲೆಲ್ಲ ಏನು ಅಭಿನಂದನೆ ಸಲ್ಲಿಸೋಡೆ ಅಂಚೆನೆ ಈ ವೇದಿಕೆ ಮಾಡ್ಕೊಡ್ದಾಂಡ ಹೆಂಗೆ ಸುರುಕಲ್ಪ ತಿರ್ತುಬೋದ ಕೈತರ್ಬೋದು ಮಾತಾಡಿದ್ವಿ ಅಂಡ ಕೋಡೆ ಬತ್ತುನಾಗ ಈತೊಂಜಿ ಪುರುಳದ ವೇದಿಕೆ ಆವಡದಾಂಡ ಅವು ನಮ್ಮ ಸಿಬ್ಬಂದಿ ಏನ ಸಚಿನ್ನ ಶ್ರಮ ಅದನ್ನು ಐತೊಟ್ಟಿಗೆ ಆಯನ ಒಪ್ಪಳ ಬರ್ತದೆ ಎತ್ತ ತಿರುಗಿ ಕೊಡ್ತಾನೆ ಅದಕ್ಕೆ ಹೆಚ್ಚಿನ ಬೋರ್ಡು ಅದಕ್ಕೆ ಸಹಕಾರ ಕೊಡ್ತೀರಿ ಈಗ ಅದು ಸಚಿನ್ ಬೊಕ್ಕ ನಮ್ಮ ಆಯನೊಟ್ಟಿಗೆ ಸೇರಿದ್ರೆ ಮಾತ್ರ ಸಿಬ್ಬಂದಿನ ಕೇಳಲ್ಲ ಏನು ನೆನಪಡಾಬೋದು ದಯಗೊಂಡ ಒಂದು ಈತು ಪುರುಳದ ವೇದಿಕೆಗಳು ಹೋಯಿನ ವರ್ಷ ಇಂಜಿನದ ಅಟ್ಟನೆ ಮಂದಿ ಜಾಡು ಇರ್ತೊಂಜಿ ತೂನಾಗ ಮಾತಾಡಿಗಳು ಜಾಸ್ತಿ ಹಾಕೊಂಡಿನಿ ಮೈದ ನಿರ್ದೇಶಕರ ನಕ್ಲೆಲ್ಲ ಈತೊಂಜಿ ಪುರುಳದ ವೇದಿಕೆ ಅದನ್ನು ನಗಲೆಲ್ಲ ಖುಷಿ ಆಡು ಅದಕ್ಕಾದ್ರೆ ಅದಕ್ಕೆ ಸೇರಿದ ಮಾತಾಡಿಗಳ ಏನು ಅಭಿನಂದನೆ ಸಲ್ಲಿಸರು. ನಾಟಿ ವೈದ್ಯರು ಈಶ್ವರ್ ಪೂಜಾರಿ ಬೊಕ್ಕ ಆತ್ಮಶಕ್ತಿ ಫೌಂಡೇಶನ್ಗ್ ಜಾಗಿದಾನ ಮಲ್ತಿನ ಶ್ರೀಮತಿ ಸುಲತಾ ತಲ್ವಾರ್ರೆಗ್ ಮಾನಾದಿಗೆ ಮಲ್ತೇರು. ಈಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಗುರುಗಳಾದ ಪ್ರಕಾಶ್ ಚಂದ್ರ ಬಾಯರು, ಅನಂತ್ ಶೆಣೈ, BC ರೋಡ್ ಮಂಜುನಾಥ್ ಭಟ್ ಇವರಿಂದ ಸಂಗೀತ, ನೃತ್ಯ, ಚೆಂಡೆ, ಮೃದಂಗ ಹಾಗೂ ಯಕ್ಷಗಾನ ಕಲಾ ಮಂಡಳಿಯ ಸಂಸ್ಥಾಪಕರಾಗಿರುವ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿ ಅಭಿನಂದಿಸಿವೆ. ದಿನಾಂಕ 30/5/2010 ರವಿವಾರ ಮಂಗಳೂರಿನ ಪುರಭವನದಲ್ಲಿ ಯುವವಾಹಿನಿ ಘಟಕ ಮಂಗಳೂರು ಇವರು ಅಪರೂಪದ ಸಜ್ಜನ ಸಾಧು ಸ್ವಭಾವದ ಶ್ರೀಯುತರನ್ನು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಸೇರಿರುವ ಸಮಸ್ತ ಜನರ ಮುಂದೆ ಸನ್ಮಾನ ಮಾಡಿ ಅಂಕನಾಡಿ ನಗರ ಪೊಲೀಸ್ ಠಾಣೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಕೆ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ವಾಮನ್ ಕೆ, ಸಂಘದ ಉಪಾಧ್ಯಕ್ಷರು ನೇಮಿರಾಜ್ ಪಿ, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್, ಕಂಕನಾಡಿ ನಗರ ಪೊಲೀಸ್ ಠಾಣೆದ ಕ್ರೈಮ್ ಬ್ರಾಂಚ್ದ ನಟರಾಜ್, ಯುವರಾಜ್, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ನಿರ್ದೇಶಕರು ಪರಮೇಶ್ವರ್ ಜಿ ಪೂಜಾರಿ, ಆನಂದ್ ಎಸ್ ಕೊಂಡಾಣ, ಸೀತಾರಾಮ್ ಎನ್, ರಮನಾಥ್ ಸನಿಲ್, ಚಂದ್ರಹಾಸ್ ಮರೋಳಿ, ದಿವಾಕರ್ ಬಿಪಿ, ಗೋಪಾಲ್ ಎನ್, ಸಲಹೆಗಾರರು ಅಶೋಕ್ ಕುಮಾರ್ ಇಂಚಿತಿ ಪ್ರಮುಖರು ಲೇಸ್ಟ್ ಪಾಲ್ಪಡೆದಿದ್ದರು. ಶಾಖಾಧಿಕಾರಿ ಶ್ರೀಮತಿ ಧನಲಕ್ಷ್ಮಿ ಸಭೆ ಸುಧಾರಿಕೆ ಮಾಡ್ತೇರು. ಉಪಾಧ್ಯಕ್ಷರು ನೇಮಿರಾಜ್ ಪಿ ಸೊಲ್ಮೆ ಸಂದಾಯರು. ಅವಿರ್ದ ಬೊಕ್ಕ ಆಟಿದ ವನಸ ನಡೆತನು.
ಸುದ್ದಿಗೊಂಚಲಿಗೆ ಸ್ವಾಗತ. ಕುತ್ತಾರ ಪಂಡಿತ್ ಹೌಸ್ ಪರಿಸರಡು ಧಾರ್ಮಿಕ ಬೊಕ ಸಾಮಾಜಿಕ ಸೇವೆಡು ಮಲ್ಲ ಪುದರ್ಪಡೆಯಿನ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬೊಕ ದಿವ್ಯ ಜ್ಯೋತಿ ಮಹಿಳಾ ಮಂಡಳದ ಒಟ್ಟು ಸೇರಿಗೆಡು ಆಟಿಡೊಂಜಿ ದಿನದ ನೆಂಪು ಕಾರ್ಯಕ್ರಮನ ಕುತ್ತಾರ 300 ಯುವಕ ಮಂಡಳದ ಸಭಾಂಗಣ ಐತಾರ ನಡಪಾಯರು. ಕುತ್ತಾರು ಪಂಡಿತ್ ಹೌಸ್ ಪರಿಸರಡು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮನ ನಿರಂತರವಾದ ನಡಪಾವೊಂದು ಜನ ಮೆಚ್ಚುಗೆನ್ ಪಡೆಯಿನ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯಜ್ಯೋತಿ ಮಹಿಳಾ ವಿಭಾಗದ ಮುತಾಲಿಕೆಡು 2ನೇ ವರ್ಷದ ಆಟಡೊಂಜಿ ದಿನದ ನೆಂಪು ಕಾರ್ಯಕ್ರಮನ ಕುತ್ತಾರು 300 ಯುವಕ ಮಂಡಲ ಸಭಾಂಗಣಡು ತೆಲಿಕೆ ನಲಿಕೆದ ಗೊಬ್ಬು ಆಟಿದ ಮದಿಪುಡು ಐತಾರ ನಡಪಾಯರು. ಪುರೋಹಿತರು ವೇದಮೂರ್ತಿ ಶ್ರೀ ರಾಘವೇಂದ್ರ ಹೊಳ್ಳೆರು ತುಡರ್ ಬೆಳಗಾದ ಕಾರ್ಯಕ್ರಮನ ಉದೀಪನ ಮಲ್ತದ ಪರಿಸರದ ಮಾತೆರೆಲ್ನ ಒಟ್ಟು ಸೇರ ಒಂದು ದಿವ್ಯ ಜ್ಯೋತಿದಾಗ್ಲು ಬಾರಿ ಎಡ್ಡೆ ಕಾರ್ಯಕ್ರಮನ ಮಲ್ತೊಂದುಲ್ಲೇರು. ಇಂದು ನಿರಂತರವಾದ ದುಂಬರೇಡು ಪಣದ ಆಶೀರ್ವಚನದ ಪಾತ್ರ ಪಂಡೇರು. ಅವೇ ರೀತಿಯಾದ ಆಟಿದೊಂಜಿ ದಿನ ಅಂದು ನಾವು ಪನ್ಪ ಅವಾಗ ಆಟಿದ ಒಂಜೇ ದಿನ ನೈಪನ ಖಂಡಿತವಾದ ಇಜ್ಜಿ 30 ದಿನ ಉಂಡು ಆಟಿಡು. ಇವಾಗ ಆಟಿ ಪಂಪನ ವಿಚಾರದ ಆಯ್ತೇಕ ಪನ್ಪ ಪಂಡನ ಅಂದ ನಮ್ಮ ಸಂಕ್ರಾಂತಿ ಎಂದು ಪನ್ಪ ಕರ್ಕಾಟಕ ರಾಶಿಗೆ ಸೂರ್ಯಗ್ರಹ ಪ್ರವೇಶಾಪಣನೆ ಸಂಕ್ರಾಂತಿ. ಒಂಜಿ ರಾಶಿಗೆ ಆ ಸೂರ್ಯಗ್ರಹ 30 ದಿನ ಎಪ್ಪುಂಡು. ಅವಾಗ ಈ ಪದ್ರಾಡು ರಾಶಿಡ್ ಸೂರ್ಯನ ಕಿರಣ ಇತ್ತುಂಡಲ ಆ ಆಟಿದ ಈ ಒಂಜಿ ಕರ್ಕಾಟಕ ಸಂಕ್ರಾಂತಿ ಸೂರ್ಯನ ಕಿರಣ ಬಾರಿ ಕಮ್ಮಿ ಪುಂಡು ಪಂಡದು ದೈತ್ಯಕ ಪಂಡ ಆ ಪೊರ್ತುಗು ಆಟಿದ ತಿಂಗೊಳ್ಡು ಭಾರಿ ಬರ್ಸ ಅವೇ ರೀತಿಯಾದ ಮೋಡ ಇಪ್ಪನ ಸಂದರ್ಭಡು ಆಟಿದ ಸಮಯ ಸೂರ್ಯನ ಕಿರಣ ನಮ್ಮ ಮೈತ್ತ ಮಿತ್ತ ಬುರುಜ್ಜಿ ಒಂಜಿ ನರಮಾಣಿ ಆಕ್ಟಿವ್ ಆಡು ಕೊಡುಂದಾಂಡ ಸೂರ್ಯನ ಕಿರಣ ಬುರುಡ ಮಾತ್ರ ಆಕ್ಟಿವ್ ಅವರ ಸಾಧ್ಯತೆ. ಲೇಸರು ಮಲ್ಲವಿನರಾದ ಪಾಲ್ಪಡೆಯನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಗುರ್ಕಾರ್ಯರು ದಯಾನಂದ್ ಕತ್ತಲ್ ಸರ್ ಆಟಿ ಪಂಡ ಅವು ಕೇವಲ ಒಂಜಿ ದಿನದ ನೆನಪು ಆತು 31 ದಿನಲ ವಿಶೇಷ ಆಟಿ ತಿಂಗೊಳ್ಳು ಕೆತ್ತೆ ಕಷಾಯದ ಮರ್ದ ಪರ್ಪುನಿ ತೇವು ತಜಂಕ್ ತಿನ್ಪುನಿ ಆಟಿ ಅಮಾಸೆದ ಪಾಲದ ಕೆತ್ತದ ಕಷಾಯ ಮೆತ್ತದ ಗಂಜಿ ಇಂದು ಪೂರ ನಮ್ಮ ಹಿರಿಯಕ್ಲೆಗೆ ತೆರೆದಿತ್ತಂಡು. ಅವೆದ ಪಿರೌಡು ವೈಜ್ಞಾನಿಕವಾಯಿನ ಸತ್ಯಲ ಇತ್ತನ ಪಣದು ಆಟಿದ ಮದಿಪು ಕೊರಿಯರು. ನಮ್ಮ ದುಂಬುದ ಪೀಳಿಗೆಗೆ ಉದೇನ ದಾಂಟವುನ ಕೆಲಸ ಮಲ್ತೊಂದುಳ್ಳ ನಮ್ಮ ದುಂಬುದ ಪೀಳಿಗೆಗೆ ಉದೇನ ದಾಂಟವುನ ಕೆಲಸ ಮಲ್ತೊಂದುಳ್ಳ ಒಂದು ದಾಯಕ ಮಲ್ಪಡು ಭಾರಿ ಅಗತ್ಯ ಒಂದು ಬಾರಿ ಅಗತ್ಯ ಸರಿ ಆಲೋಚನೆ ಮಲ್ಪೊಲೆ ಮಾತೆರ್ಲ ಪಂಡ್ಪನೆ ಆಟಿಡ ಒಂಜಿ ದಿನ ಆಟಿಡ 31 ದಿನ ಆಟಿಡ 31 ದಿನ ಆಟಿದ 31 ದಿನಟು 14 ದಿನ 14 ನಮನೆದ ಕಷಾಯ ನಮ್ಮ ಹಿರಿಯಾಕುಲು ನಂಗೆ ಮಲ್ತು ಕೊರೊಂದಿತ್ತೇರೆ ಒಳ್ಳೆದ ಕೊಡಿ ತೇರದ ಕೊಡಿ ಕುಂಟಲ್ದ ಕೊಡಿ ನಾನಿಲ್ದ ಕೊಡಿ ಬೆಂಗೆದ ಕೆತ್ತೆ ಇರ್ಪೆದ ಕೆತ್ತೆ ಗೋಳಿದ ಕೆತ್ತೆ ಇಂಚ ಮಾತೆತ್ತಲ ಬೇರೆ ಮರ್ದು ಕೆತ್ತೆ ಮರ್ದು ತೆಗಲೆ ಮರ್ದದ ಕಷಾಯಗಳನ್ನ ನಮ್ಮ ಹಿರಿಯಾಕಲು ಕೊರೊಂದಿತ್ತೇವೆ. ಇನಿ ಮಾಬಲ ಹೆಗ್ಡೆರಿಗೆ ಅವಡೆ ವೇದಿಕೆ ನಿಖಿಲಿಗೆ ಮಾತ್ರ ಹಿರಿಯರಿಗೆ ತೇರದ ಮರ ತಡ್ಡು ಒಂಡ ನಂಗೆ ಕಿರುಮುಂಡ ನಂಗೆ ಕಿರುಮುಜಿ ಯಾನು ತೇರದ ಕಾಯಿ ನಿಖಲು ಕೊರಿಯರ್ಡ ನಿಖಲ ಎದುರ ತೇರದ ಕಾಯಿ ತಿನ್ಪೆ ತೇರದ ಕಾಯಿ ನಿಖಲದ ತಿನ್ಪೆ ಖಾಲಿ ತಿನ್ಪುನತ್ತೆ ತಾರೋಲ್ ತಪ್ಪುಡಿ ಏಳು ಸರಿ ಮಾನದು ಅವೇನು ತಿನ್ನೋಡು ಎನ್ನ ಅಮ್ಮ ಎನ್ನ ಅಮ್ಮೆರು ಎನ್ನ ಅಜ್ಜರು ಬಂತೇರು. ಬಿಜೆಪಿ ಕುಡ್ಲ ಮಂಡಲ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಲೇಸ್ದ ಗುರ್ಕಾರ್ಮನ ವಹಿಸಿದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ಮಹಿಳಾ ವಿಭಾಗದ ನಿರಂತರ ಚಟುವಟಿಕೆಗೂ ಮೆಚ್ಚುಗೆದ ಪಾತ್ರ ಪಂಡೇರು. ನಮ್ಮ
ಈ ಮರ ಬೊಳೆಪವನ ಶಕ್ತಿ ಈ ಊರಿನ ಪ್ರಮುಖರನ್ನ ಮಾತ್ರ ನಮ್ಮ ಜವಾಬ್ದಾರಿಯನ್ನು ಬಂದರೆ ನೆಕ್ಕೋಸ್ಕರ ದಿವ್ಯ ಜ್ಯೋತಿ ಮಾಡಿದ ಉಭಯ ಕೆಲಸ ಕಾರ್ಯಗಳ ಬೆಲೆ ಕೊಟ್ಟು ಅಲ್ಲಿ ಸಾಕಾರಗಳನ್ನ ಕರ್ತವ್ಯವನ್ನು ಖಂಡಿತ ಯಾನಂತ ನನ್ನೊಟ್ಟಿಗಿಂತ ಮಾತ್ರವನ್ನು ಸೇರ್ಬೋದು ಆಗಲೇ ಸಾಕಾರ ಕೊಟ್ಟಿನ ಕೆಲಸ ಕಾರ್ಯ ಮತ್ತೊಂದು ರೂಪಾಯಿನ ಒಂದು ಎಡ್ಡ ಪಾತ್ರವನ್ನು ಬಂದು ವಿಶೇಷವಾದ ಮಹಿಳಾ ಮಂಡಲದಲ್ಲಿ ವಿಶೇಷವಾದ ಅಭಿನಂದನೆ ಕೊರಡು ಬಂದಿದೆ ಕರ್ಣ ಪೊಲ್ಲಡಗಪ್ಪ ನಡೆಯುವ ಕಾರ್ಯಕ್ರಮ ಭಾರಿ ಐತಿಹಾಸಿಕವಾದ ಆಗಿದೆ ಅವೇನೇ ಪಣಪಣೆ ಯಾಕಂದ್ರೆ ಆತ್ಮಲ್ಲ ಕಾರ್ಯಕ್ರಮವನ್ನು ಭಾರಿ ಯಶಸ್ವಿಯಾಗಿ ಮಾಡಿಕೊಂಡಿದ್ರಣ್ಣ ಸಂಘಟನಾ ಚಾತುರ್ಯದಿಂದ ಮಾತ್ರ ಕೆಲಸ ಕಾರ್ಯ ಯಶಸ್ವಿಯಾಗಿ ನಡೆಸಲು ಸಾಧ್ಯತೆ ಉಂಟು ಹಾಗೆ ಏನು ಕಾರಣಕರ್ತರಿಗೆ ಪ್ರತಿಯೊಂದು ಈ ಮಹಿಳಾ ವಿಭಾಗದ ಅಪ್ಪೆಲ್ಲಿನ ಭಾರಿ ಮಲ್ಲ ಸಹಕಾರ ಇದ್ದ ಕಾರಣಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಅಪ್ಪೆಲ್ಲ ಪುಟದ ಕಾರ್ಯಕ್ರಮವನ್ನು ಅಪ್ಪೆಲ್ಲೇ ಯಶಸ್ವಿ ಮಾಡಿಕೊಡ್ತೇವೆ ಇದಕ್ಕೋಸ್ಕರ ಯಾರಿಗೆ ಕೂಡ ಈ ಸಂದರ್ಭದ ಅಭಿನಂದನೆ ಸಲ್ಲಿಸಬಹುದು. ಮೆಸ್ಕಾಂ ಇಲಾಖೆಡ್ ಲೈನ್ಮ್ಯಾನ್ ಆದ ನಿಷ್ಠೆಡ್ ಸೇವೆ ಸಂದಾವನ ಸುನಿಲ್ ಕುಮಾರ್ ಕೆವಿ ರಂಗನಾಥ್ ದಯಾನಂದ ಪೂಜಾರಿ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹರೇಗಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಪ್ರಧಾನ ಸಂಚಾಲಕರು ಮಹಾಬಲ ಹೆಗ್ಡೆ ದೆಬ್ಬೇಲಿ ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ಕಟ್ಟಣ ನಿರ್ಮಾಣ ಸಮಿತಿದ ಮಾಜಿ ಅಧ್ಯಕ್ಷರು ರಾಘವ್ ಪೂಜಾರಿ ಇಂಚಿತ್ತಿ ಪ್ರಮುಖರು ಮಲ್ಲಬೆನೆರಾದ ಲಿಸ್ಟ್ ಪಾಲ್ಪಡೆದು ಕಾರ್ಯಕ್ರಮಕ್ಕೆ ಎಡವಬೇಕರು. ದಿವ್ಯಜ್ಯೋತಿ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ರೇಣುಕಾ ಲೋಲಾಕ್ಷ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ದಿವ್ಯಜ್ಯೋತಿ ಮಹಿಳಾ ವಿಭಾಗದ ಆರಾಧ್ಯ ಸುದೀಪ್ತ ಖುಷಿ ಪ್ರಾರ್ಥನೆ ಪಂಡೇರು. ಅನುಷಾ ಪೂಜಾರಿ ಸಭೆ ನೆತ್ಕೊಂಡರು. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಯತೀಶ್ ಶೆಟ್ಟಿ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ಮಹಿಳಾ ವಿಭಾಗ ನಡೆದು ಬತ್ತಿನ ಸಾಧ್ಯದ ಬಗೆಟ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಇನ್ನತ ದಿನಕ್ಕೆ ನೂತನ ಮೆಂಬರ್ನ ಕುರುಲ್ಲೇರು ವಾಸು ಪೂಜಾರಿ ಪನ್ಪನಾರ್ನ ಒಂಜಿ ಇಲ್ಲದ ಜಾಲ್ಡ್ ಬೆಲೆಯಿನ ತಂಡ ವಾಸು ಪೂಜಾರಿ 1980ನೇ ವಿಷಯ ವಾಸು ಪೂಜಾರಿ ಒಂಜಿ ಬಿತ್ತಂದು ಪನೊಲಿ ಆನೆ ಹಿಡ್ದು ಇನಿಮುಟ ಸತತ ಬೇನೆ ಕುಸಿನ್ ಮಾತಲ್ನ ಪತೊಂದು ಬತ್ತಿನ ತಂಡ ಇನಿಕ್ ಜನಕ್ಲೆಗೊಂಜಿ ಎಡ್ಡ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರೊಂದು ಬಂದಂಡ ನಮ್ಮ ತಂಡಡು ಪುನಃ ಅನೇಕ ಹಿರಿಯರನ್ನ ಆಶೀರ್ವಾದ ಪನೊಲಿ ನಮ್ಮ ಹಲವಾರು ಕಾರ್ಯಕ್ರಮ ಮಂತಂದು ಬತ್ತ ಐಟ್ ಮುಖ್ಯವಾದ ಪನ್ಪುನಾಂಡ ನಮ್ಮೆಲ್ಲರ ನಡೆ ಶ್ರೀ ಕ್ಷೇತ್ರ ಪೊಲಲಿ ಅಮ್ಮನ ಕಡೆ ಪನ್ಪಿನ ಒಂಜಿ ಐತಿಹಾಸಿಕ ಕಾರ್ಯಕ್ರಮ ಅಂತ ಅವು ದಿವಜ್ಯೋತಿ ಮಂತಿನ ಪನ್ಪುನೆಕಲ ಈ ಇನಿಕ್ ಎದುರು ಕುಲ್ದಿನ ನಮ್ಮ ಚಂದ್ರಸನ್ನೆ ಅರ್ನಲ ಬಾರ ಮಲ್ಲ ಮಟ್ಟದ ಎಂಕಲೆ ಪ್ರೋತ್ಸಾಹಿತ್ತನು ಅಂಚಿಂತ ಸಮಾಜಮುಖಿಯಾದ ಉಪ್ಪುನ ಜನಕಲ್ನ ಪ್ರೋತ್ಸಾಹಿತ್ತನ ಮಾತ್ರ ಒಂಜಿ ತಂಡ ಇಂಚಿಂತ ಕಾರ್ಯಕ್ರಮ ಪಂಪೆರ ಸಾಧ್ಯ ಪಂಪನೆಕ್ ನಮ್ಮ ಎದುರುಡೆ ಉಲ್ಲೇರು. ಕೃತಿಕಾ ಪ್ರಿಯಾಂಕಾ ವಂದನಾ ಸಮ್ಮಾನಿತರನ್ನ ಪರಿಚಯ ಪಂಡೇರು. ಕುಮಾರಿ ಶಮಿತಾ ಕೆವಿ ಸಭೆ ಸಾರಿಗೆ ಮಲ್ತೇರು. ಕುಮಾರಿ ಅಂಕಿತಾ ಕೆವಿ ಸೊಲ್ಮೆ ಸಂದಾಯರು. ಸುದ್ದಿವಂಜಲಿಗೆ ಸ್ವಾಗತ. ಉಳ್ಳಾಲ ವಲಯ ಬಂಟರ ಸಂಘದ ಮುತಾಲಿಕೆಡು ಆಟಿದ ಮಿನದನ ವಿಶೇಷ ಕಾರ್ಯಕ್ರಮನ ಅಸೈಗೊಳಿದ ಬಂಟರ ಭವನೋಡ ಐತಾರ ಅಟಣೆ ಮಂತಿರ್ತದೆ. ಬೊಂಬೈದ ಉದ್ಯಮಿ ವಿವೇಕ್ ಶೆಟ್ಟಿ ಬೊಳ್ಳೆಗುತ್ತು ಇನ್ನೇನು ಉದಿಪನ ಮಲ್ತೇರು. ಉಳ್ಳಾಲ ವಲಯ ಬಂಟರ ಸಂಘದ ವತಿರ್ದು ಆಟಿದ ಮಿನದನ ಲೇಸನು
ಅಸೈಗೋಳಿ ಬಂಟರ ಫೋನಡು ಐತಾರ್ ನಡಪಾಯಿರು. ಉದ್ಯಮಿ ಬಿ ವಿವೇಕ್ ಶೆಟ್ರು ಬೊಳ್ಳೆಗುತ್ತು ಕಾರ್ಯಕ್ರಮನು ತುಡರ್ ಬೆಳಗಾದು ಉದಿಪನ ಮಲ್ದದು ಒಂಜಿ ಕಾಲಡು ಆಟಿ ತಿಂಗಳು ಬಂಗದ ತಿಂಗಳು ಆಂಡ ಇತ್ತೆ ನಮ್ಮ ಸಮಾಜ ಪ್ರಗತಿಯಾತಂಡು. ಈ ವರ್ಷ ಪ್ರಕೃತಿ ವಿಕೋಪರ್ದು ದಿಂಜ ಜನ ಸಾವು ನೋವು ಅನುಭವಿಸಾದಿರು. ಪರಿಸರ ಬೊಕ್ಕ ದೇಶದ ರಕ್ಷಣೆ ನಮ್ಮ ಜವಾಬ್ದಾರಿ ಪಣ ತೆರಿಪಾಯಿರು. ಆಂಡ ನಂಗೆ ಯಾನ್ ಇದಕ್ಲ ಪನ್ಪುರಿ ಮಾತಾಡ್ಲ ನಮ್ಮ ಸಮಾಜ ಈ ಆಟಿದ ದಾದ ತೂಜವನ್ನು ಪಂಡ ಒಂಜಿ ಟೈಮ್ ನಂಗೆ ಉನಿಯರೆ ತಿನ್ರೆ ದಾಲ ಇಜ್ಜಡು ಇತ್ತೆ ನಮ್ಮ ಈ ಲೆವೆಲ್ ಬೈದ ಪಂಡ നമ്മുടെ മസ്ത് പ്രഗതി ആತನು. ಒಂಜಿ ವಿದ್ಯೆಡಾವಡು ಅಥವಾ ಹಣೊಟ್ಟಾವಡು ಅಥವಾ ಸಮಾಜಡಾವಡು ಪೂರಿಟ್ಟ ಪ್ರಗತಿ ಆತನು. ಆ ಪ್ರಗತಿ ಆಡಲ ಐದು ತೊಟ್ಟುಗು ಯಾರು ಪ್ರತಿ ಮೀಟಿಂಗ್ಲ ಪಂಡೋದುಲ್ಲ ದಯಪಂಡ ನಮ್ಮೆಟಿ ಇನಿಕ್ಕಲ ಮಸ್ತ್ ಬಡವರುಲ್ಲೇರು ಬಡಿ ಬಜಿ ಪಾಪದಕರುಲ್ಲೇರು ಅಕಲಿನ ತೂದು ಅಕಲಿನ ಮಾತ ಏರು ಈ ನೆತ್ತಕ್ಲಮ್ಮ ಮೆಂಬರತ್ತ ಅಂಚಿನಕ್ಲ ಇಂಚಿನ ಕಾರ್ಯಕ್ರಮ ಲೆತು ಬತ್ತು ಅಕ್ಲೆಗೆ ದಾಲೆಜ್ಜಿಂದಂಡ್ಲ ಒಂಜಿ ವರ್ಷೋಡು ಎಡ್ಡಂತರ ಒಂಜಿ ಒಣಸಪಾಡೋಡು ಪಂಡದು ಯಾರು ನಿಕ್ಲ ಮಾತ ಪದಾರ್ಥ ಯಾರು ರಿಕ್ವೆಸ್ಟ್ ಮಲ್ತಂದುಲ್ಲೆ ದಯಪಡ ಅಕ್ಲು ಒಣಸ ಮಲ್ತದು ಅಕ್ಲೆಗೆ ಬಂಜರ ಆನಂದಾಡ ಬಂಜಿ ದಿಂಜಿಡ ಅವು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂಚೆ ಮಲ್ತದ್ದು ಉಪ್ಪೋಡು ಪಂಡು ಪನ್ನೋದುಲ್ಲೆ. ಬಂಟರಯಾನೆ ನಾಡವರ ಮಾತೃ ಸಂಘದ ಕುಡ್ಲ ತಾಲೂಕು ಸಮಿತಿದ ಸಂಚಾಲಕರು ವಸಂತ್ ಶೆಟ್ರು ತಾರದಪು ಅರಲ್ಪಾದ್ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಉಳ್ಳಾಲವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜಲ್ ಗುರ್ಕಾರ್ನ ವಹಿಸದು ಪಾತೆರೊಂದು ಉಳ್ಳಾಲವಲಯ ಬಂಟರ ಸಂಘ ಸ್ವಂತ ಕಟ್ಟೋನನ್ ಪಡೆಯರೆ ಬೊಲ್ಯಗುತ್ತು ವಿವೇಕ್ ಶೆಟ್ರು ಕಾರಣ 14 ಗ್ರಾಮದ ಸ್ವಜಾತಿ ಬಾಂಧವ್ಯರು ನೆಂಪುಡು ದಿವೋಡು ವಿವೇಕ್ ಶೆಟ್ಟಿ ಬೊಲ್ಯಗುತ್ತು ಅರನ ನೆಂಪು ಸೂರ್ಯಚಂದ್ರ ರುಪ್ಪನಡೆ ಮುಟ್ಟ ಶಾಶ್ವತ ಪಂಡ ತೆರಿಪಾಯಿರು. ನಮ್ಮ ಸಂಘ ಈ ಮೂಲ ಉಳ್ಳಾಲವಲಯ ಒಂಜಿ ಸ್ವಂತ ಕಟ್ಟಡವನ್ನು ಪಡೆತನಂದ ಅದಕ್ಕೆ ಕಾರಣಕರ್ತರು ಬೊಲ್ಯಗುತ್ತು ವಿವೇಕ ಶೆಟ್ರು. ಬೊಲ್ಯಗುತ್ತು ವಿವೇಕ ಶೆಟ್ರು ಬರ್ಪುಜಿರಂದ ಇನಿಮುಟ್ಟಲ ನಮ್ಮ ಕಟ್ಟಡದ ವ್ಯವಸ್ಥೆಯ ಉಪ್ಪುಜ ಬಂದಲೆ ನೇನು ನಮ್ಮ 14 ಗ್ರಾಮದ ಪ್ರತಿಯೊಂದು ಸದಸ್ಯರ ನೆನಪುದಿ ಒಂಚಿನ ವಿಚಾರ ಇಂದು ಸೂರ್ಯಚಂದ್ರ ಎತ್ತರೆ ನಾಟ ನಮ್ಮ ವಿವೇಕಾನಂದ ಪುದರ ಶಾಶ್ವತ ಸಮಾಜಗೂ ಈತ ಮಲ್ಲ ಮನಸ್ಸು ಒಂಜಿ ಅರ್ಪಣೆ ಮಲ್ಪುಣ ಒಂಜಿ ವ್ಯಕ್ತಿ ನಂಗೆ ನಮ್ಮ ಉಲ್ಲಾಲ ಗ್ರಾಮದಾರಿ ಅದು ನಮ್ಮ ಸಮಾಜಗೂ ಈತ ಮಲ್ಲ ಕೊಡುಗೆನ ಕೊಡ್ತಿರಂದು ಬಂಡ ಅಂದು ನಮ್ಮ ಹಿರಿಮೆಲ ಗರಿಮೆಲ ಅಂದು ಬಂದುಲೆ ನನ್ನ ಎಲ್ಲಂಜಿದ 25ನೇ ವರ್ಷಡು ನಮ್ಮ ಕೆಲವೊಂದು ಜಾತ ಕಟ್ಟಡದ ಕೆಲಸ ಬಾಕಿ ಉಂಡು ಆ ಕೆಲಸನ ಮಲ್ಪನ ಉದ್ದೇಶಡು ಐಟ ಗೌರವಾಧ್ಯಕ್ಷರಾದ ವಿವೇಕಾನಂದ ಉಳ್ಳೇರು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಉದ್ಯಮಿ ಲಯನ್ ಚಂದ್ರಹಾಸ್ ಶೆಟ್ಟಿ, ನಿವೃತ್ತ ಉಪನ್ಯಾಸಕರು ಪ್ರೊಫೆಸರ್ ಸುರೇಖಾ ಪ್ರಭಾಕರ್ ಅಡಪ, ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಜಯರಾಮ್ ಸಾಂತ ಬೋಳಿಯಾರ್, ಜಯರಾಮ್ ಶೆಟ್ಟಿ ದೊಡ್ಡಮನೆ ತಲಪಾಡಿ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು, ಉಳ್ಳಾಲವಲಯ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಾಂಟ, ಉಪಾಧ್ಯಕ್ಷರು ಜಗದೀಶ್ ರೈ ಬೆಳ್ಮ, ಗೀತಾ ಹೆಗ್ಡೆ ಕೋಟೆಕಾರ್, ಕೋಶಾಧಿಕಾರಿ ಜಗದೀಶ್ ಸುಲಾಯ, ಸಂಘಟನಾ ಕಾರ್ಯದರ್ಶಿ ಆನಂದ ಶೆಟ್ಟಿ ಭಟ್ನಗರ, ಜೊತೆ ಕಾರ್ಯದರ್ಶಿ ರಮೇಶ್ ರೈ ಪಟ್ಟೋರಿ, ಸಂಕೇಶ್ ಚೌಟ ಪೆರ್ಮನ್ನೂರು, ಯುವ ವಿಭಾಗದ ಅಧ್ಯಕ್ಷರು ಸಂತೋಷ್ ಅಡ್ಯಂತಾಯ ತಲಪಾಡಿ, ಮಹಿಳಾ ವಿಭಾಗದ ಅಧ್ಯಕ್ಷರು ಚಿತ್ರ ಅಡ್ಯಂತಾಯ ಮುನ್ನೂರು, ಸಿರಿ ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರು ಗೀತಾ ಶೆಟ್ಟಿ ತಲಪಾಡಿ, ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು ರಿತೇಶ್ ಶೆಟ್ಟಿ ತಲಪಾಡಿ, ಕ್ರೀಡಾ ವಿಭಾಗದ ಅಧ್ಯಕ್ಷರು ಆಕಾಶ್ ಶೆಟ್ಟಿ ಉಳ್ಳಾಲ ಲೇಸ್ಟ್ ಪಾಲ್ಪಡೆದಿದ್ದರು. ಉಂದುವೆ ಪೊರ್ತು ಡಾಕ್ಟರೇಟ್ ಪದವಿ ಪಡೆಯಿನ ಡಾಕ್ಟರ್ ಶಕೀಲಾ ಶೆಟ್ಟಿಯರಿಗೂ ಮಾನಾದಿಗೆ ಮಲ್ತೇರು. ಕ್ರೀಡೆ ಬೊಕ್ಕ ಸಾಂಸ್ಕೃತಿಕ ರಂಗಡು ವಿಶೇಷ ಸಾಧನೆ ಮಲ್ತಿನ ಕುತ್ತಾರ್ಗುತ್ತು ಆದಿತ್ಯ ಜಿ ಭಂಡಾರಿ, ಕುತ್ತಾರ್ಗುತ್ತು ವಿಂಧ್ಯ ಜಿ ಭಂಡಾರಿ, ಉಳ್ಳಾಲ ಬರ್ಕೆಗುತ್ತು ಆದಿತ್ ಸುಲಾಯ, ಸಂಕೀರ್ತ್ ಎಸ್ ಹೆಗ್ಡೆ, ಶ್ರಾವ್ಯ ವಿ ಶೆಟ್ಟಿ, ಕುಮಾರಿ ವೈಷ್ಣ ಶೆಟ್ಟಿ, ನಿಶ್ಮಿತಾ ಬಿಎಸ್ ರೈ ಮೊಕ್ಲೆಗೂ ಮಾನಾದಿಗೆ ಮಲ್ತೇರು. ಉಳ್ಳಾಲ ವಲಯ ವ್ಯಾಪ್ತಿದ 14 ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಬೊಕ್ಕ ವಿಶೇಷ ಸಾಧಕರಿಗೂ ಪ್ರತಿಭಾ ಪುರಸ್ಕಾರ ಬೊಕ್ಕ ಶೈಕ್ಷಣಿಕ ಸಗಾಯನ ಮಲ್ತೇರು.
ಕುಮಾರಿ ತ್ರಿಷಾ ಶೆಟ್ಟಿ ಪ್ರಾರ್ಥನೆ ಪಂಡೇರು. ಸಂಘಟನಾ ಕಾರ್ಯದರ್ಶಿ ಆನಂದ್ ಶೆಟ್ಟಿ ಭಟ್ನಗರ ಸಭೆ ನೆತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಮಹಿಳಾ ವಿಭಾಗದ ಅಧ್ಯಕ್ಷರು ಚಿತ್ರ ಅಡ್ಯಂತಾಯ ಸಭೆ ಸ್ಥಾರಕೆ ಮಲ್ತೇರು. ಕೋಶಾಧಿಕಾರಿ ಜಗದೀಶ್ ಸುಲಾಯ ಉಳ್ಳಾಲ ಸೊಲ್ಮೆಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಕುಲಾಲ ಸಂಘದ ಮಹಿಳಾ ವೇದಿಕೆದ ಮುತಾಲಿಕೆಡು ಆಟಿಡೊಂಜಿ ದಿನ ವಿಶೇಷ ಕಾರ್ಯಕ್ರಮನ ಬಗೆ ಬಗೆತ ತಿಂಡಿ ತೆಣಸು ತೆಲಿಕೆ ನಲಿಕೆದ ಗುಬ್ಬುದೊಟ್ಟಿಗೆ ಐತಾರ ಇಡೀ ದಿನ ಆಚರಿಸಾಯರು. ಕೊಲ್ಯ ಕುಲಾಲ ಸಂಘ ಮಹಿಳಾ ಘಟಕದ ವತಿರ್ದು ಆಟಿಡೊಂಜಿ ದಿನ ಕಾರ್ಯಕ್ರಮನು ಕೊಲ್ಯ ಕುಲಾಲ ಸಮುದಾಯ ಭವನದ ಸುಮಿತ್ರಾ ರಾಜು ಸಾಲಿಯನ್ ವೇದಿಕೆಡು ಐತಾರ ನಡಪಾಯರು. ಅಲೋಶಿಯಸ್ ಕಾಲೇಜದ ಸಹ ಪ್ರಾಧ್ಯಾಪಕರು ಶ್ರೀಮತಿ ಅಚಲಾ ನಾಗೇಶ್ ಬಿ ತುಡರ್ ಬೆಳಗಾದ ಲೇಸನು ಉದೀಪನ ಮಲ್ತರು. ತಂಕ್ಲನ ಸಂಸ್ಕೃತಿ ಪರಂಪರೆ ಭಾಷೆ ಆಚಾರ ವಿಚಾರಗಳನ್ನು ಮರುಪುನಬುಡ್ಚಿ ಆಟಿದ ಕಷ್ಟದ ಸಮಯಡ್ಲ ತಂಕ್ಲ ಹಿರಿಯಕ್ಲು ಎಂಚ ಪರಿಸರಗ್ ಅನುಕೂಲವಾದ ಬದುಕಿಯರ ಅಂಚನೆ ತಂಕ್ಲ ಜೀವನ ಶೈಲಿಡ್ ಅವಿನ ಅಳವಡಿಸಾಗ ಪಂಡದು ಆಟಿದ ಬಗೆಟ್ ಪೊಲಬು ಕೊರಿಯರು. ಲೇಸದ ಗುರುಕಾರ್ಮೆನ್ ವಯಸ್ಸಿನ ಕೊಲ್ಯ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಲೋಚಿನಿ ಟೀಚರ್ ಆಟಿ ದುಂಬುದ ಕಾಲಡು ತೆಂಜ ಕಷ್ಟದ ದಿನ ಆಟಿಡು ಉಣಿಯರ ನೂಪು ಇಚ್ಚಾಂಡು ಬುಡನಿನ ವರ್ಷ ಆಂಡ ಇತ್ತ ಆಟಿಡು ಅಂಚಿನ ಬಂಗ ಇಚ್ಚೆ ಪಂಡದು ಆಟಿ ಆಚರಣದ ಬಗೆಟ್ ತಿಳಿಪಾಯರು. WPT ಕುಡ್ಲದ HOD ಸೀನಿಯರ್ ಉಪನ್ಯಾಸಕರು ಶ್ರೀಮತಿ ರಶ್ಮಿ ವಿಜಯ್ ಮಲ್ಲಬಿನ್ನೆರಾದ ಲೇಸುಗತಿಗೆಡೆತದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರು. ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಭಾಸ್ಕರ್ ಕುತ್ತಾರ್ ಪಾತೆರೊಂದು ಕೊಲ್ಯ ಕುಲಾಲ ಸಂಘ ಮಹಿಳಾ ಘಟಕ ಏಪ ಶುರುವಾಂಡ ಆನ್ಯದಿಂಚಾಕ್ಲೆಗ್ ನಮ್ಮ ಕೊಲ್ಯ ಕುಲಾಲ ಆಡಳಿತ ಮಂಡಳಿ ವಾರೀತಿದ ಕಾರ್ಯಕ್ರಮ ಬೋಡ ಅವಕ್ಕೆ ಸಗಾಯ ಮಲ್ತೊಂದುಂಡು. ಪೊಂಜೋಲು ಜೋಕುಲು ಸಂಗಡು ಭಾಗವಹಿಸೋಡು ಅಕಲು ದುಂಬು ಬರಡು ಪಂಪುನ ಉದ್ದೇಶಡು ಕಾರ್ಯಕ್ರಮ ನಡಪ ಒಂದುಲ್ಲ ಪಂಡದ ಸಂಘದ ಬಗೆಟ್ ತಿಳಿಪಾಯರು. ನಮ್ಮ ಸಂಘವು ಕೊಲ್ಯ ಕುಲಾಲ ಸಂಘ ಮಹಿಳಾ ಘಟಕ ಏಕ ಸ್ಟಾರ್ನ ಆನ್ಯದಿಂಚ ಮಹಿಳಾ ಘಟಕದಲ್ಲಿ ನಮ್ಮ ಕೊಲ್ಯ ಕುಲಾಲ ತಾಲೂಕಿನಲ್ಲಿ ಅತ್ಯಂತ ವಾರ್ಷಿಕ ಕಾರ್ಯಕ್ರಮವನ್ನು ಅವರಿಗೆ ಸಪೋರ್ಟ್ ಮಾಡುವುದು ಮಹಿಳೆಯರಿಗೆ ಹೆಚ್ಚಿನ ಈ ಸಂಘದ ಅವಶ್ಯಕತೆ ಉಂಟು. ಆ ಕಾರ್ಯಕ್ರಮ ನೋಡಿಕೊಂಡು ಮಹಿಳೆಯರು
ಜೋಡುಗಳು ನವೀಕರಣೆ ಈ ಉದ್ದೇಶದಿಂದ ನವೀನದ ಜೋಡುಗಳ ಸಂಘಗಳು ಸಮಾಜದ ಜನರಲ್ಲಿ ಗ್ರಾಮದ ಸದಸ್ಯರ ಪ್ರೋತ್ಸಾಹ ಮಾತ್ರ ಸಂಘ ಬೆಳವಣಿಗೆ ಪೂರಕವಾಗಿ ಆನಂದಿಸುವ ಈ ನಮ್ಮ ಈ ಮಹಿಳಾ ಮಂಡಲಗಳು ಮಹಿಳಾ ದಿನಾಚರಣೆ ಭಾಗವಹಿಸಿದ 40ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳು ಕೇಳಬಹುದು. ಅದರಲ್ಲಿ ಶ್ರಮದಾನ ಉತ್ಸವವನ್ನು ವಿದ್ಯಾಮಕ್ಕಳ ನಡೆಸುತ್ತಿದ್ದಾರೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಬೊಕ್ಕ ಸೋಮೇಶ್ವರ ಪುರಸಭೆಡೆ ಚುನಾವಣೆಡೆ ಚುನಾಯಿತರಾಯಿನ ಹರೀಶ್ ಕುಂಪಲ, ಸುಗಂಧಿ ನಾಗೇಶ್ ಲೋಕಯ್ಯಪಾಲು, ಅನಿತಾ ಕುಲಾಲ್ ಮಾಡೂರೆನು ಈ ಪೊರ್ತುಡು ಗೌರವಿಸಾಯಿರು. ಕೊಲ್ಯ ಕುಲಾಲ ಸಂಘದ ಉಪಾಧ್ಯಕ್ಷರು ಶ್ರೀಮತಿ ಹರಿನಾಕ್ಷಿ ಕೊಲ್ಯ ಸಭೆ ನೆತ್ಕೊಂಡರು. ಜಯಂತ್ ಸಂಕೊಳಿಗೆ ಬೊಕ್ಕ ಪ್ರಜ್ಞಶ್ರೀ ಮೂಲೂರು ಸಭೆ ಸುಧಾರಿಕೆ ಮಲ್ತರು. ಲೋಲಾಕ್ಷಿ ಕುಂಪಲ ಸೊನ್ನೆ ಸಂದಾಯರು. ಮಹಿಳಾ ಘಟಕದ ಸದಸ್ಯರದ ಬೊಕ್ಕ ಜೋಕ್ಲಿ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. ಅವರದು ಬೊಕ್ಕ ಬಗೆ ಬಗೆದ ಆಟಿ ತೆನಸಲೆದ ವನಸನ್ನು ಬಳಸಿರು. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲದ ಟಾರ್ಗೆಟ್ ಇಲಿಯಾಸ್ನ ಕೊಲೆ ಪ್ರಕರಣದ ರಡ್ಡನೇ ಪ್ರಮುಖ ಆರೋಪಿ ಸಮೀರ್ನು ಮಾರಕ ಆಯುಧೊಡೆಡು ಹಲ್ಲೆ ಮಲ್ತದು ಅಟ್ಟಾಡಿ ಸಾದು ಕೆರೆದುಪಾಡಿನ ಘಟನೆ ಐತಾರ ತಡರಾತ್ರಿ ವರದಿಯಾದನು. ಉಳ್ಳಾಲದ ಟಾರ್ಗೆಟ್ ಇಲಿಯಾಸ್ನ ಕೊಲೆ ಪ್ರಕರಣದ ಪ್ರಮುಖ ರಡ್ಡನೇ ಆರೋಪಿ ರೌಡಿ ಶೀಟರ್ ಸಮೀರ್ನು ದುಷ್ಕರ್ಮಿಗಳ ತಂಡ ಮಾರಕ ಆಯುಧಲೆಡು ದಾಳಿ ಮಲ್ತದು ಐತಾರ ತಡರಾತ್ರಿ ಕಲ್ಲಾಪು ಪರಿಸರಡು ಹತ್ಯೆ ಮಲ್ತದೇರು. ತನ್ನ ಅಪ್ಪನ ಒಟ್ಟಿಗೆ ವನಸುಗಂದು ಕಲ್ಲಾಪು ಪರಿಸರಗ ಬನ್ನಗ ಏಕಾಏಕಿ ಮಾರಕ ಆಯುಧಲೆಡು ದುಷ್ಕರ್ಮಿಲು ದಾಳಿ ಮಲ್ತದೇರು. ಸಮೀರ್ ಕಾರಡು ಜಪ್ಪುನಗನೆ ಬೊಕೊಂಜಿ ಕಾರಡು ಬೆರಿಪತ್ತದು ಬತದಿತ್ತಿನ ತಂಡದಕ್ಲು ಈ ದಾಳಿ ಮಲ್ತದೇರು. ತನ್ನ ಮಿತ್ತು ದಾಳಿ ಆಯ್ಲಕನೆ ಸಮೀರ್ ಅಲ್ತಿರ್ದು ಬತ್ತದು ತಪ್ಪಾಯರ ಪ್ರಯತ್ನ ಬತ್ತೆರಂಡಲ ದುಷ್ಕರ್ಮಿಲು ಬೆರಿಪತ್ತದು ಪೋದು ಕಲ್ಲಾಪು ಪರಿಸರದ ವಾಣಿಜ್ಯ ಸಂಕೀರ್ಣದ ಪಿರಾವ್ ಪರಿಸರಡು ಸಮೀರ್ನು ಹತ್ಯೆ ಮಲ್ತದು ಪರಾರಿಯಾತೇರು. ಈ ದುಂಬು ದರೋಡೆ ಪ್ರಕರಣ ಜೈಲ್ ಸೇರ್ದಿತ್ತಿನ ಸಮೀರ್ ಕರಿ 2 ದಿನದ ದುಂಬು ಜೈಲಿರ್ದು ಬಿಡುಗಡೆ ಆದಿತ್ತೇರು. ಟಾರ್ಗೆಟ್ ಇಲಿಯಾಸ್ ಕೊಲೆ ಪ್ರಕರಣ 2ನೇ ಪ್ರಮುಖ ಆರೋಪಿ ಆದಿತ್ತಿನ ಸಮೀರ್ ಇತ್ತೆ ತನ್ನ ಅಪ್ಪನ ಎದುರುಡೆ ದುಷ್ಕರ್ಮಿಗಳ ದಾಳಿಗೆ ಒಳಗಾದ ಹತ್ಯೆ ಆದಿನವು ವಿಪರ್ಯಾಸ. ಉಳ್ಳಾಲ ಪೊಲೀಸರು ಪ್ರಕರಣ ದಾಖಲಿಸಾದು ತನಿಖೆ ಮಂತೊಂದುಲ್ಲೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ KSTA ಜಿಲ್ಲಾಧ್ಯಕ್ಷರಾದ ಕರಿ 2 ವರ್ಷಡು ಸೇವೆ ಸಂದ ಹೊಂದಿತ್ತಿನ ಐತ ಹಿರಿಯ ಸದಸ್ಯರು ಜಯಲಕ್ಷ ಕೋಟೆಂಡ್ರು 2 ದಿನದ ಜ್ವರಟು ದಿಢೀರ್ ಅಸ್ವಸ್ಥರಾದ ಐತಾರ ರಾತ್ರಿ ದೇವೇರ್ನ ಪಾದ ಸೇರಿದರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ KSTA ಜಿಲ್ಲಾ ಅಧ್ಯಕ್ಷರಾದ ಕರಿ 2 ವರ್ಷಡು ಸೇವೆ ಸಂದ ಹೊಂದಿತ್ತಿನ KSTA ಸಕ್ರಿಯ ಸದಸ್ಯೆ 5 ವರ್ಷ ಪ್ರಾಯದ ಜಯಲಕ್ಷ ಕೋಟ್ಯಾನ್
2 ದಿನದ ಜ್ವರಟು ದಿಢೀರ್ ದೇವರನ ಪಾದ ಸೇರ್ದೇರು. ಮುರಾನಿ ಕೆಎಸ್ಟಿಎದ ಉಳ್ಳಾಲ ಕ್ಷೇತ್ರ ಸಮಿತಿ ಮುತಾಲಿಕೆಡು 25ನೇ ವರ್ಷದ ಬೊಳ್ಳಿ ಪರ್ಬದ ಸಂಭ್ರಮಡು ಉಲ್ಲಾಸಡು ಉಮೇದುಡು ಪಾಲ್ಪಡೆದಿತ್ತಿನ ಜಯಲಕ್ಷ ಕೋಟ್ಯಾಂಡ್ರು ನನ ಇಚ್ಚೆರೆಂದು ಪನ್ನಗ ನಂಬೆರ್ನೆ ಸಾಧ್ಯ ಆಪುಜಿ. ಕೆಎಸ್ಟಿ ಸಂಘಟನೆ ಶುರುವಾಯಿನ ದಿನರ್ತಿಂಚ ಅವೆತ ಸಕ್ರಿಯ ಸದಸ್ಯರಾದ ಕಾರ್ಯಕರ್ತೆಯಾದ ಅವೆತ ಬೇತೆ ಬೇತೆ ಜವಾಬ್ದಾರಿಯನ್ನು ವಹಿಸೊಂದು ಉಳ್ಳಾಲ ಕ್ಷೇತ್ರ ಸಮಿತಿಡು 2 ಅವಧಿಗೂ ಒಟ್ಟು 4 ವರ್ಷ ಅಧ್ಯಕ್ಷರಾದ ಸೇವೆ ಸಂದಾದ ಪ್ರಸಕ್ತ ಜಿಲ್ಲಾಧ್ಯಕ್ಷರಾದ ಸಕ್ರಿಯರಾದಿದ್ದರು. ಮುರಾನಿ ಬೊಳ್ಳಿ ಪರ್ಬದ ಸಂಭ್ರಮ ಆಟಿದ ನೆಂಪುದ ಲೆಪ್ಪೊಲೆನ್ ಕೊರಿಯರೆ ಪೊಸಕುರಲ್ ಕಚೇರಿಗೆ ಬತ್ತದಿತ್ತಿನ ಜಯಲಕ್ಷ ಕೋಟ್ಯಾಂಡ್ರು ಇತ್ತೆ ನೆಂಪು ಮಾತ್ರ. ಬೊಡೆದಿ ಶ್ರೀಮತಿ ಭವಾನಿ 2 ಆಣು ಒಂಜಿ ಮಗಲ್ ಸೇನಂಚ ಅಪಾರ ಬಂಧು ಬಳಗ ಕೆಎಸ್ಟಿಎ ಸಂಘಟನೆದ ಅಭಿಮಾನಿ ಬಳಗನು ಅಗಲ್ದು ಪೋಯಿನ ಜಯಲಕ್ಷ ಕೋಟ್ಯಾಂಡ್ರಿನ ನಿಧನಗ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಕೆಎಸ್ಟಿಎ ಸಂಘಟನೆದ ಪ್ರಮುಖರು ಸಂತಾಪನ್ ಸೂಚಿಸಿದರು. ಸುದ್ದಿಗೊಂಜಲಿಗೆ ಸ್ವಾಗತ. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಮುತಾಲಿಕೆಡು ಸಹ ಸಂಸ್ಥೆಲದ ಒಟ್ಟು ಸೇರಿಕೆಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪುಟ್ಟುಪರ್ಬದ ಅಂಗವಾದ ಬಿಲ್ಲವ ಸಮಾಜದ ಜೋಕ್ಲಿಗೆ ಬೇತೆ ಬೇತೆ ನಮೂನದ ಪಂಥ ಗೊಬ್ಬಲೇನು ಐತಾರ ಅಟಣೆ ಮಲ್ತೈತದು ನಾಟ್ಯ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ತುಡರ್ ಬೆಳಗಾದ ಇದನ್ನು ಉದಿಪನ ಮಲ್ತೇರು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಮುತಾಲಿಕೆಡು ಬಿಲ್ಲವ ಸೇವಾ ಸಮಾಜ ನಾರಾಯಣಗುರು ಮಹಿಳಾ ಮಂಡಳಿ ಯುವವಾಹಿನಿ ಕೊಲ್ಯ ಘಟಕ ಇಂದಿತ ಒಟ್ಟು ಸೇರಿಗೆಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 107ನೇ ಪುಟ್ಟುಪರ್ಬದ ಅಂಗವಾದ ಸಾಂಸ್ಕೃತಿಕ ಸ್ಪರ್ಧೆನು ನಾರಾಯಣಗುರು ಸಭಾಂಗಣಡು ಐತಾರ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ತುಡರ್ ಬೆಳಗಾದ ಸಾಂಸ್ಕೃತಿಕ ಸ್ಪರ್ಧೆನು ಉದಿಪನ ಮಲ್ತೇರು. ಮೂರ್ಕೆ ತನ್ನ ಆತ್ಮ ಪ್ರಶಂಸೆನು ತಾನೇ ಏತು ಮಲ್ತಂಡಲ ಲೋಕ ಆಯನು ಗುರುತಿ ಸಾವುಜಿ ಮೆಚ್ಚುಜಿ ಆಂಡ ತೆರಿದಿನಾಯಿ ವಾ ಗುಹೆತೆ ಇತ್ತಂಡಲ ಲೋಕ ಆಯನ ನಾಡೊಂದು ಪೋದು ಗುರುತಿ ಸಾವುಂಡು ಅಂಚೆನೆ ನಮ್ಮ ನಾರಾಯಣ ಗುರುಕ್ಲೆನು ಇನಿ ಇಡೀ ಜಗತ್ತು ಗುರುತಿ ಸಾವುಂಡು ಅರೆನು ಪೂಜನೀಯ ಭಾವನೆಡು ತೂಪುಂಡು ಸಾಧನೆದ ತಾದಿಡು ನಮ್ಮ ನಡಪೊಡಾಂಡ ಅವು ಮಲ್ಲ ತಪಸ್ಸು ಪಂಡದು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸಾಂಸ್ಕೃತಿಕ ಸ್ಪರ್ಧೆಗೂ ಭಾಗವಹಿಸಿನ ಜೋಕ್ಲೆಗೂ ಎಡವಬೇಕೇರು. ಮೂರ್ಖನಾದವನು ತನ್ನ ಎಷ್ಟೇ ಆತ್ಮ ಪ್ರಶಂಸೆಯನ್ನು ಮಾಡಿದರೂ ಲೋಕ ಅವನನ್ನು ಮೆಚ್ಚುವುದಿಲ್ಲ, ಇದು ಖಂಡಿತ. ಆದರೆ ತಿಳಿದವ ಯಾವ ಗುಹೆಯಲ್ಲಿ ಅಡಗಿ ಕೂತ್ಕೊಂಡ್ರು ಕೂಡ ಲೋಕ ಅವನನ್ನ ಹುಡುಕಿ ಪೂಜಿಸ್ತದೆ ಎಂಬ ಮಾತನ್ನ ಕೃಷ್ಣ ಅವತ್ತು ಹೇಳಿದ್ದಾನೆ. ನಮ್ಮ ನಾರಾಯಣ ಗುರುಗಳನ್ನ ಇಡೀ ಜಗತ್ತು ಇವತ್ತು ಗುರುತಿಸಿದೆ. ಅವರನ್ನು ಪೂಜನೀಯ ಭಾವದಿಂದ ನೋಡಿ ಗೌರವಕ್ಕೆ ಹೇಳಿ ದೈವತ್ವವನ್ನು ಪಡೆದು ನಾವೆಲ್ಲರೂ ಆರಾಧಿಸುವಂತಹ ಮಹಾ ಗುರುಗಳು ಅವರಾಗಿದ್ದಾರೆ. ಇದನ್ನೇ ಕೃಷ್ಣ ಹೇಳಿದ್ದು. ಸಾಧನೆಯ ಹಾದಿಯಲ್ಲಿ ನಾವು ನಡೆಯಬೇಕಾದರೆ ಮಕ್ಕಳಲ್ಲಿ ಒಂದು ಕಿವಿ ಮಾತು, ನಿಮ್ಮ ಇದು ಸಾಧನೆ ಅಂತ ಏನಿದೆ ಅದು ಬಹಳ ದೊಡ್ಡ ತಪಸ್ಸು. ನಾವು ಆಟಾಡ್ತಾ ನಾವು ಅದನ್ನು ಕಲಿತು ಬಿಡ್ತೇವೆ. ಬಹುಶಃ ನಾನು ಕಲಿಯುವಾಗ ನಮ್ಮ ತಂದೆ ತಾಯಿಗಳಿಗೆ ಅದರ ಆಳವಾದ ಜ್ಞಾನ. ನಿಕ್ಲು ಸ್ಪರ್ಧೆಡು ಭಾಗವಹಿಸರ ಬೈದರು. ನಿಕ್ಲಗ ಇನಾಮ್ ತಿಕ್ಕೇರ್ಲ ಯಾವು ತಿಕ್ಕಂದೆ ಉಪ್ಪೇರ್ಲ ಯಾವು ಆಂಡ ದುಂಬುದ ಭವಿಷ್ಯಗ ಇಂದು ಎಡ್ಡೆ ವೇದಿಕೆ ಆವಡ ಪಂಡದು ಲೇಸ್ತ ಗುರ್ಕಾರ್ಮೆ ವಹಿಸೊಂಡಿನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಗೌರವಾಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ ಶುಭ ಹಾರೈಸಿದರು. ಅನೇಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಸಂಗೀತ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚಿತ್ರ ಸ್ಪರ್ಧೆ ಮತ್ತು ಛದ್ಮವೇಷ ಕೆಲವು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ಹಾಗೆ ಇನ್ನೂ ಹೆಚ್ಚಿನ ಸ್ಪರ್ಧೆಗಳು ಇದೆ ನಮ್ಮ ಹತ್ರ. ನಿಮಗೆ ಯಾವುದು ಇಷ್ಟವೋ ಅದು ಮುಂದಿನ ವರ್ಷಗಳಲ್ಲಿ ನಾವು ಅಳವಡಿಸಿಕೊಳ್ಳುತ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸೂಚನೆ ಇದ್ದರೆ ಯಾವೆಲ್ಲ ಸ್ಪರ್ಧೆ ಬೇಕು ಅಂತೇಳಿ ನಿಮ್ಮೆಲ್ಲ ಸೂಚನೆ ಇದ್ದರೆ ನಾವು ಮುಂದಿನ ವರ್ಷಗಳಲ್ಲಿ ಅದನ್ನು ಕೂಡ ನಾವು ಅಳವಡಿಸುತ್ತೇವೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನ ಸಂಗೀತ, ಹಾಗೆ ಬೇರೆ ಬೇರೆ ಉಪಕರಣಗಳ ಸ್ಪರ್ಧೆಗಳು, ಹಾಗೆ ಬೇರೆ ಬೇರೆ ಯಕ್ಷಗಾನ ಬಗ್ಗೆ
ಕುಡಿದ ಭಜನೆ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಮುಂದಿನ ವರ್ಷಗಳಲ್ಲಿ ಇಂಗ್ಲೀಷ್ ಸ್ಪರ್ಧೆ, ಹಿಂದಿ ಸ್ಪರ್ಧೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಮುಂದಿನ ವರ್ಷಗಳಲ್ಲಿ ಅಳವಡಿಸಬಹುದು. ನಮ್ಮ ಪದಾಧಿಕಾರಿಗಳಲ್ಲಿ ನೀವು ಅದರ ಬಗ್ಗೆ ಸಲಹೆ ಸೂಚನೆ ಕೊಟ್ಟರೆ ಮುಂದಿನ ವರ್ಷಗಳಲ್ಲಿ ನಾವು ಅಳವಡಿಸಲು ನಾವು ಚಿಂತನೆ ಮಾಡುತ್ತೇವೆ. ತೀರ್ಪುಗಾರರಾದ ಭಾಗವಹಿಸಿದ ವಿದ್ವಾನ್ ಪ್ರಮೋದ್ ಉಳ್ಳಾಲ್, ಗುಣವತಿ ಜೆ ಆಚಾರ್ಯ, ಪ್ರಣಮ್ ಯಯನ್, ಉಮೇಶ್ ಕಾರಂತ್, ಶ್ರೀಮತಿ ಗೀತಾ ಮೊಕ್ಲಿನ ಅಭಿನಂದಿಸಾಯರು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ನಾರಾಯಣಗುರು ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ರೇವತಿ ವಿಶ್ವನಾಥ್, ಕೊಲ್ಯ ಯುವವಾಹಿನಿ ಅಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್, ಇಂಚಿತ್ತಿ ಪ್ರಮುಖರು ಲೇಸಗದ್ದಿಗಿಳಿದ್ದೇರು. ನಾರಾಯಣಗುರು ಮಹಿಳಾ ಮಂಡಳಿದ ಸದಸ್ಯರು ಪ್ರಾರ್ಥನೆ ಪಂಡೇರು. ಸದಸ್ಯರು ಶ್ರೀಮತಿ ಅಶ್ವಿತಾ ಹರೀಶ್ ಸಭೆ ನೆತ್ಕೊಂಡೇರು. ಶ್ರೀಮತಿ ಕಸ್ತೂರಿ ವೇಣುಗೋಪಾಲ್ ಬೊಕ್ಕ ಲತೀಶ್ ಸಂಕೋಳಿಗೆ ಸಭೆ ಸ್ಥಾರಿಕೆ ಮಾಂತೇರು. ಕೋಶಾಧಿಕಾರಿ ಶ್ರೀಮತಿ ನವೀನ ಕಣ್ಣೀರ್ತೋಟ ಸೊಲ್ಮೆ ಸಂದಾಯರು. ಉದಿಪನ ಸಭೆಲೇಸಿದ ಬೊಕ್ಕ ಭಕ್ತಿಗೀತೆ, ಪ್ರಬಂಧ, ಚಿತ್ರರಚನೆ, ರಸಪ್ರಶ್ನೆ ಇಂಚ ಬೇತೆ ಬೇತೆ ವಿಭಾಗಡು ಬಯ್ಯ ಮುಟ್ಟ ಸಾಂಸ್ಕೃತಿಕ ಸ್ಪರ್ಧೆ ನಡೆತಂಡು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗ್ ಇನ್ನಿತ ಪೊಸಕೊರಲ್ದ ಸುದ್ದಿಗೊಂಜಲು ಮುಗಿತಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪ್ಪಲತ್ತು ಒಂದು ಪ್ಲೇ ಪೊಸಕೊರಲ್ 24x7.